ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣರಿಗೆ ಆರ್ಎಸ್ಎಸ್ ದೂರುವುದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಂತ ಉಡುಪಿಯಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಟಾಂಗ್ ನೀಡಿದ್ದಾರೆ. ದೇಶಕ್ಕೆ ಆರ್ಎಸ್ಎಸ್ ನೀಡಿದ ಕೊಡುಗೆ ಏನು ಎಂದು ನಿನ್ನೆಯಷ್ಟೇ ಧ್ರುವನಾರಾಯಣ್ ಉಡುಪಿಯಲ್ಲಿ ಪ್ರಶ್ನೆ ಮಾಡಿದ್ದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಕೋಟ ಧ್ರುವನಾರಾಯಣರಿಗೆ ಅದು ಪ್ರಶ್ನೆ ಬಿಟ್ಟರೆ ಬೇರೆ ಯಾವ ಪ್ರಶ್ನೆನೂ ಇಲ್ಲ. ಕಾಂಗ್ರೆಸ್ ಪೂಜಿಸುವ ಗೌರವಿಸುವ ನೆಹರು ಅವರೇ ಆರ್ಎಸ್ಎಸ್ ಒಂದು ರಾಷ್ಟ್ರಪ್ರೇಮಿ ಸಂಘಟನೆ ಎಂದು ಒಪ್ಪಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಗಣರಾಜ್ಯದ ಪೆರೇಡ್ನಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದಾರೆ. ನೆಹರುಗಿಂತ ದೊಡ್ಡ ವ್ಯಕ್ತಿ ಧ್ರುವ ನಾರಾಯಣರು ಆಗಿದ್ರೆ ನಾನು ಯಾವುದೇ ಕಮೆಂಟ್ ಮಾಡೋದಿಲ್ಲ ಅಂದರು. ಹಿಂದೆ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳು, ಎಲ್ಲ ವಿಷಯಗಳಲ್ಲೂ ನಾನು ತಾಲಿಬಾನ್ ಅಂತ ನಾನು ಹೋಲಿಕೆ ಮಾಡಿಲ್ಲ. ಕೆಲವಾರು ವಿಷಯಗಳಲ್ಲಿ ಅದನ್ನು ತಾಲಿಬಾನ್ಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದು ನಿಜ. ಸೊ ಹಾಗಾಗಿ ಆರ್ ಎಸ್ ಎಸ್ನ ಕೊಡುಗೆ ಏನು? ನಮ್ಮ ದೇಶದ ಬೆಳವಣಿಗೆಗೆ ಆರ್ ಎಸ್ ಎಸ್ನ ಕೊಡುಗೆ ಏನು? ನಮ್ಮ ದೇಶದ ಸ್ವತಂತ್ರ ಪೂರ್ವದಲ್ಲಿ ಅವ್ರದ್ದು ಕೊಡುಗೆ ಏನು? ಸ್ವತಂತ್ರ ನಂತರ ಬಂದಂಥ ಸಮಯದಲ್ಲಿ ನಮ್ಮ ದೇಶದ ಒಂದು ಭದ್ರತೆಗಿರ್ಬೋದು, ನಮ್ಮ ದೇಶದ ಬೆಳವಣಿಗೆ ಇರ್ಬೋದು, ಆರ್ಥಿಕ ಬೆಳವಣಿಗೆ ಇರ್ಬೋದು, ಅವ್ರ ಕೊಡುಗೆ ಏನು? ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಅವ್ರಿಗೆ ನಂಬಿಕೆನೇ ಇಲ್ಲ. ಮನುವಾದಿಯನ್ನು, ಶ್ರೇಣೀಕೃತ ಸಮಾಜವನ್ನು ಆಗಬೇಕು ಅಂತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ನವರು. ಆದರೆ ಕಾಂಗ್ರೆಸ್ ಪಕ್ಷ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತ ನಿಲುವುಗಳಲ್ಲಿ ಭದ್ರಾಗಿರ್ತಕ್ಕಂಥದ್ದು. ನಾನು ಹೇಳಿದ್ನಲ್ಲ, 25 ಸ್ಥಾನಗಳಲ್ಲಿ ಎಲ್ಲ ಸಮಾಜದವ್ರಿಗೂ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ರೀತಿಯಾದಂಥ ಪರಿಕಲ್ಪನೆ ಭಾರತೀಯ ಜನತಾ ಪಕ್ಷಕ್ಕಿಲ್ಲ. ಯಾರಾದರೂ ನೀವು ಕಾಂಗ್ರೆಸ್ ನಮ್ಮನ್ನು ಹೊಗಳಬೇಕು ಅಂತೇಳಿ ನೀವು ಆಸೆ ಪಡ್ತೀರಾ? ಬೈಬೇಕು, ಹೆಚ್ಚು ಬೈಬೇಕು, ಕಡಿಮೆ ಬೈಬೇಕು, ಹೇಗೆ ಬೈಬೇಕು ಅನ್ನೋದ್ರ ಅವ್ರು ಮುಂದಿರುವ ಅಜೆಂಡಾ ಹೊರತು ದಿನಕ್ಕೊಂದು ಹಾಗಾಗಿ ಅವ್ರ ಹೇಳಿಕೆ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅತ್ಯಂತ ಭಾವುಕನಾಗಿ ಅವರಿಗೆ ಮಾಲಾರ್ಪಣೆ ಮಾಡಿ ನಾವೆಲ್ಲ ಸಂತೋಷಪಟ್ಟಿದ್ದೇವೆ. ಸಾಮಾನ್ಯವಾಗಿ ನಾನು ಪಟ್ಟಿಯನ್ನು ನೋಡಿಲ್ಲ. ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಕೊಡಲಾಗಿದೆ. ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಹಿಂದುಳಿದ ವರ್ಗದವನಾಗಿದ್ದಾನೆ, ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾರೆ. ನನ್ನನ್ನು ಸೇರಿದಂತೆ ಅನೇಕ ಹಿಂದುಳಿದವರಿಗೆ ಮತ್ತು ದಲಿತ ಜನಾಂಗಗಳು ಕೂಡ ಸಿಕ್ಕಿರ್ಬೋದು ಅಂತ ನಾನು ನೋಡಿದ್ದೇನೆ. ನಾನು ಪೂರ್ಣ ಪಟ್ಟಿಯನ್ನು ನೋಡಿಲ್ಲ. ನನಗನ್ನಿಸುತ್ತೆ ನಾರಾಯಣರಂಥವರು ಸಾಮಾನ್ಯವಾಗಿ ಯೋಚನೆ ಮಾಡಬಲ್ಲಂಥ ಶಕ್ತಿ ಇರುವವರು, ಏಕಪಕ್ಷೀಯವಾಗಿ ಇಂಥ ಮಾತುಗಳನ್ನು ಆಡುವಂಥದ್ದು ಅವರ ವ್ಯಕ್ತಿತ್ವಕ್ಕೆ ಹೆಚ್ಚು ಶೋಭೆ ತರುವುದಿಲ್ಲ ಅಂತ ಅನಿಸುತ್ತೆ.